ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಲಿಷ್ಠ ಕಬಡ್ಡಿ ತಂಡಗಳ ಜಿದ್ದಾಜಿದ್ದಿನ ಹಣಾಹಣಿಗೆ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಕ್ರೀಡಾಂಗಣ ಸಜ್ಜಾಗಿದೆ. ಇದೇ ತಿಂಗಳ 27, 28ರಂದು ಮೈಸೂರು ವಿಭಾಗ ಮಟ್ಟದ 14 ಹಾಗೂ 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈ ಒಂದು ಮೈದಾನದಲ್ಲಿ ನಡೀಲಿಕ್ಕಿರುವಂಥದ್ದು. ಕಬಡ್ಡಿ ಪಂದ್ಯಾಟದ ಜೊತೆಗೆ 16 ಸ್ಟಾಲ್ಗಳು ಇದೆ. ಅದರ ಜೊತೆಗೇನೆ ಆಳ್ವಾಸ್ ಸಂಸ್ಥೆಯ ಸಾಂಸ್ಕೃತಿಕ ವೈಭವ ಕೂಡ ಕಬಡ್ಡಿ ಪಂದ್ಯಾಟಕ್ಕೆ ವಿಶೇಷವಾಗಿರುವಂಥ ಮೆರುಗನ್ನು ತುಂಬಲಿಕ್ಕಿದೆ. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ರೀತಿಯಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ. ಯಾವ ರೀತಿಯಾಗಿದೆ ಸಿದ್ಧತೆ ಅನ್ನೋದನ್ನು ನೀವು ನೋಡೋದು ಅಂತ ಹೇಳಿದರೆ, ಇದೇ ಒಂದು ಮೈದಾನದಲ್ಲಿ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಅದರ ಜೊತೆಗೇನೆ ಸ್ಟಾಲ್ಗಳು ಕೂಡ ಇದೇ ಮೈದಾನದ ಸುತ್ತಲೂ ಇರುತ್ತೆ. ಹಾಗಾಗಿ ಸ್ಟಾಲ್ಗಳಿಗೆ ಬೇಕಾಗಿರುವಂತಹ ಶೀಟ್ ಹಾಕಿ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಅದರ ಜೊತೆಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೆಯುವುದಕ್ಕಾಗಿ ಭವ್ಯವಾದ ವೇದಿಕೆ ಸಜ್ಜಾಗ್ತಾ ಇದೆ. ಎಲ್ಲ ರೀತಿಯಂಥ ಕೆಲಸಗಳು ನಡೀತಾ ಇದೆ. ಇನ್ನು ಯಾವೆಲ್ಲ ಸ್ಟಾಲ್ಗಳು ಇರುತ್ತೆ ಅನ್ನುವಂತಹ ಕುತೂಹಲ ಕೂಡ ತುಂಬ ಜನರಿಗೆ ಇದೆ. ಕಬಡ್ಡಿಯನ್ನು ನೋಡೋದಕ್ಕೆ ಬರ್ತೀವಿ, ಅದರ ಜೊತೆಗೇನೆ ನಮಗೆ 16 ಸ್ಟಾಲ್ಗಳು ಇದೆ ಅನ್ನುವಂತಹ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ವಿಜ್ಞಾನ, ಕೃಷಿ, ಆಹಾರ ಇವೆಲ್ಲಕ್ಕೆ ಸಂಬಂಧಪಟ್ಟಂತಹ ಸ್ಟಾಲ್ಗಳು ಇರುತ್ತೆ. 100ಕ್ಕಿಂತಲೂ ಅಧಿಕ ಸ್ಟಾಲ್ಗಳು ಇದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಲವಾರು ಕಂಪನಿಯ ಉತ್ಪನ್ನಗಳ ಪ್ರದರ್ಶನ ಇರುತ್ತೆ, ಮಾರಾಟ ಇರುತ್ತೆ. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಕಬಡ್ಡಿಯನ್ನು ಕಣ್ತುಂಬಿಕೊಳ್ಬೋದು. ಅದರ ಜೊತೆಗೇ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ನಿಮಗೆ ಬೇಕಾಗುವಂತಹ ಉತ್ಪನ್ನಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದಾಗಿದೆ. ಅದರ ಜೊತೆಗೇ ಸೆಪ್ಟೆಂಬರ್ 27ರಂದು ರಾತ್ರಿ ಇದೇ ವೇದಿಕೆಯಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆಯವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರುಗನ್ನು ನೀಡಲಿಕ್ಕಿದೆ. ಸಭಾ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿಯೇ ನಡೀಲಿಕ್ಕೆ ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯಾದಂತಹ ಸ್ವಚ್ಛತಾ ಕಾರ್ಯಗಳು ನಡೀತಾ ಇದೆ, ವೇದಿಕೆ ಹಾಕುವಂಥ ಕಾರ್ಯಗಳು ನಡೀತಾ ಇದೆ. ಸ್ಟಾಲ್ಗಳಿಗೆ ಬೇಕಾಗಿರುವಂತಹ ಜಾಗಗಳನ್ನು ಕೂಡ ತಯಾರು ಮಾಡಲಾಗ್ತಾ ಇರುವಂಥದ್ದು ವಿದ್ಯಾಸಂಸ್ಥೆಯಲ್ಲಿ. ಈ ಮೂಲಕ ಸಂಪೂರ್ಣವಾಗಿರುವಂತಹ ಸಿದ್ಧತೆ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ವಿದ್ಯಾಸಂಸ್ಥೆಯಲ್ಲಿ ಮಾತ್ರ ಅಲ್ಲದೆ ಸುತ್ತಮುತ್ತಲೂ ಕೂಡ ಸ್ವಚ್ಛತೆ ನಡೀತಾ ಇರುವಂಥದ್ದು, ಹುಲ್ಲು ಕಟಾವು ಮಾಡುವಂಥ ಕೆಲಸಗಳು ನಡೀತಾ ಇರುವಂಥದ್ದು. ಕ್ರೀಡಾಕೂಟ ಅಂತ ಹೇಳಿದಾಗ ಅದು ಕೂಡ ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟ ಅಂತ ಹೇಳಿದಾಗ ಒಂದು ಲೆವೆಲೇ ಬೇರೆ ಇರುತ್ತೆ. ಹಾಗಾಗಿ ಅತಿಥಿ ಗಣ್ಯರು ಕೂಡ ಬರ್ತಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಬೇಕಾಗುತ್ತೋ ಆ ಎಲ್ಲವೂ ಕೂಡ ವಿದ್ಯಾಸಂಸ್ಥೆಯ ಕಡೆಯಿಂದ ಭರದಿಂದ ಸಾಕ್ತಾ ಇರುವಂಥ ದೃಶ್ಯಗಳನ್ನು ನೀವು ಇವಾಗ ನೋಡ್ತಾ ಇದ್ದೀರಿ. ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ನಾವೆಲ್ಲ ಸಿದ್ಧಗೊಂಡಿದ್ದೇವೆ, ಅಂತಿಮ ತಯಾರಿಯಲ್ಲಿದ್ದೇವೆ. ಈ ಪಂದ್ಯಾಟಕ್ಕೆ 8 ಜಿಲ್ಲೆಯಿಂದ 32 ತಂಡಗಳು ಆಗಮಿಸಲಿಕ್ಕಿವೆ. ಅದರೊಟ್ಟಿಗೆ ಅಂತಾರಾಷ್ಟ್ರೀಯ ಜಾಂಬೂರಿ ಖ್ಯಾತಿಯ ಆಳ್ವಾಸ್ ಸಂಸ್ಥೆಯಿಂದ 2.5 ಗಂಟೆಗಳ ಕಾಲ ನಿರಂತರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರೊಟ್ಟಿಗೆ ಜೊತೆಯಾಗಿ 5 ಮೇಳಗಳು, ಶೈಕ್ಷಣಿಕ, ವಾಣಿಜ್ಯ, ಕೃಷಿ, ಸಾಂಸ್ಕೃತಿಕ, ಹೀಗೆ ಬೇರೆ ಬೇರೆ ರೀತಿಯ ಮೇಳಗಳು, ಆಹಾರ ಮೇಳಗಳು ನಡೀಲಿಕ್ಕಿವೆ. ಸುಮಾರು 25,000 ಜನ 2 ದಿವಸದಲ್ಲಿ ನಾವು ನಿರೀಕ್ಷಿಸ್ತೇವೆ. ಈ ರಾಮಕುಂಜ ಪ್ರೌಢಶಾಲೆಗೆ 74 ವರ್ಷಗಳ ಇತಿಹಾಸ ಇದೆ. ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದರೊಟ್ಟಿಗೆ ನಾನು ಬಿಡಿನೆಲೆಯಲ್ಲಿ 22 ವರ್ಷಗಳ ಕಾಲ ಒಂದು ಸೇವೆ ಮಾಡುವಂಥ ಅವಕಾಶ ಇತ್ತು. ಆ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು. ಶಿಕ್ಷಣ ಪ್ರೇಮಿಗಳು, ಪೋಷಕರು, ವಿದ್ಯಾಭಿಮಾನಿಗಳು, ಊರವರು, ಸಾಂಸ್ಕೃತಿಕ ರಾಯಭಾರಿಗಳು ಮತ್ತು ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಯಕ್ರಮದ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ. ದೊಡ್ಡ ತಂಡ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದೆ. ಅದರೊಟ್ಟಿಗೆ ನಮಗೆ ಹಿರಿಯ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ, ಹೀಗೆ ವಿವಿಧ ಇಲಾಖೆಗಳು, ಗ್ರಾಮ ಪಂಚಾಯತ್ ವಿಶೇಷವಾಗಿ, ಹಾಗೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ, ವಿವಿಧ ಇಲಾಖೆಗಳು ನಮ್ಮೊಟ್ಟಿಗೆ ಸಹಕರಿಸ್ತಾ ಇವೆ. ಹಾಗಾಗಿ ದೊಡ್ಡ ಮಟ್ಟ ಕಾರ್ಯಕ್ರಮ ಯಶಸ್ವಿಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಎಲ್ಲರ ಸಹಕಾರ ದೊಡಿತಾ ಇದೆ, ನಮಗೆ ನಾವು ಪಡಿತಾ ಇದ್ದೇವೆ. ಹಾಗೆ ಎಲ್ರಿಗೂ ಕೃತಜ್ಞತೆಯನ್ನು ಹೇಳ್ತಾ ಈ ಮಾಧ್ಯಮದ ಮೂಲಕ ಎಲ್ಲರನ್ನು ಪ್ರೀತಿಯಿಂದ ಮತ್ತೊಮ್ಮೆ ಆಹ್ವಾನಿಸ್ತೇನೆ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ನಮ್ಮ ಕ್ರೀಡಾಂಗಣದಲ್ಲಿ ಇದೇ ಬರುವ 27 ಮತ್ತು 28ನೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ಬಹಳ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಬೇಕೆನ್ನುವಂಥ ಒಂದು ನೆಲೆಯಲ್ಲಿ ಬೇರೆ ಬೇರೆ ರೀತಿಯಾದ ಪೂರ್ವ ತಯಾರಿಗಳು ಅತ್ಯಂತ ಭರದಲ್ಲಿ ಸಾಗ್ತಾ ಇವೆ. ಇನ್ನು
ಕೆಲವೇ ದಿನಗಳಿರುವ ಕಾರಣ ಬಹಳ ಒಂದು ಮುತುವರ್ಜಿಯಿಂದ ನಮ್ಮ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಸರಿಸುಮಾರು ಒಂದು 55 ಜನ ನಾವು ಸ್ಟಾಫ್ನವರಿದ್ದೇವೆ. ಎಲ್ಲರೂ ಕೂಡ ಎಡೆಬಿಡದೆ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಈ ಕೆಲಸದಲ್ಲಿ ತೊಡಗ್ತಾ ಇದ್ದಾರೆ. ಇಲ್ಲಿ ಒಟ್ಟು ಈ ಪಂದ್ಯಾಟ ಹೇಗೆ ನಡೀತದೆ ಅಂತ ಹೇಳಿದರೆ, ಪಂದ್ಯಾಟ ಮತ್ತು ಅದರ ಜೊತೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಅಭಿನಂದನಾ ಕಾರ್ಯಕ್ರಮ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುವ ಕಾರಣ ಎಲ್ಲ ಕೆಲಸಗಳನ್ನು ವಿಭಾಗ ಮಾಡಿಕೊಂಡಿದ್ದೇವೆ. ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಮುಖ್ಯಸ್ಥರನ್ನು ನೇಮಕ ಮಾಡಿ ಅವರೊಟ್ಟಿಗೆ ಕೆಲವು ಅದರ ಸದಸ್ಯರು ಕೂಡ ಇರ್ತಾರೆ. ಪ್ರತಿಯೊಂದು ವಿಭಾಗದವರು, ಅಡುಗೆ ವಿಭಾಗದ್ದಾಗಿರ್ಬೋದು, ಅಡುಗೆ ವಿತರಣಾ ವಿಭಾಗದ್ದಿರ್ಬೋದು, ಅಥವಾ ವೇದಿಕೆ ವಿಭಾಗ ಇರ್ಬೋದು, ಕೌಂಟರ್ ವಿಭಾಗ ಇರ್ಬೋದು, ಕ್ರೀಡಾಂಗಣದ ವಿಭಾಗ ಇರ್ಬೋದು, ಆರೋಗ್ಯ ವಿಭಾಗ, ಪ್ರತಿಯೊಂದಕ್ಕೂ ಕೂಡ ನಾವು ಸರಿಯಾದ ಸಂಚಾಲಕರನ್ನು ನೇಮಕ ಮಾಡಿದ್ದೇವೆ. ಅದರ ಜೊತೆಗೆ ವಿದ್ಯಾರ್ಥಿ ವಾಲಂಟಿಯರ್ಸ್ಗಳು ಕೂಡ ಸಕ್ರಿಯವಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸುಮಾರು 500 ವಿದ್ಯಾರ್ಥಿಗಳು, ಹೈಸ್ಕೂಲ್ ಮತ್ತು PUC ಸೇರಿ 500 ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ಬೇಕಾಗುವ ಎಲ್ಲ ಸೂಕ್ತವಾದ ಮಾರ್ಗದರ್ಶನಗಳನ್ನು ಈಗಾಗಲೇ ನೀಡಿದ್ದೇವೆ. ನಾಡ್ದು 27ನೇ ತಾರೀಕು ಆತೂರಿನಿಂದ ಹೊರಡುವ ಕ್ರೀಡಾಪಟುಗಳ ಮೆರವಣಿಗೆಯಿಂದ ಹಿಡಿದು ಇಲ್ಲಿ ನಡೆಯುವಂಥ ಕ್ರೀಡಾಕೂಟ ಆಗಿರ್ಬೋದು, ಆನಂತರ ಸಾಯಂಕಾಲ ನಡೆಯುವಂಥ ಅಭಿನಂದನಾ ಕಾರ್ಯಕ್ರಮ, ಆಳ್ವಾಸ್ ಪ್ರತಿಷ್ಠಾನದವರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮರುದಿನ ನಡೆಯುವಂಥ ಫೈನಲ್ ಪಂದ್ಯಾಟಗಳು, ಸಮಾರೋಪ ಸಮಾರಂಭ, ಇದೆಲ್ಲದಕ್ಕೂ ಕೂಡ ನಾವು ಪೂರ್ವ ತಯಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ಈಗಾಗಲೇ ಮುಗಿಸಿದ್ದೇವೆ. ಇನ್ನೇನಿದ್ದರೂ ಕೂಡ ಕೊನೆಯ ಹಂತದ ಕೆಲವು ತಯಾರಿಗಳನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶವಾದ ಕಡಬ ತಾಲೂಕಿನ ರಾಮಕುಂಜದಲ್ಲಿ ನಡೆಸಲಿಕ್ಕೆ ನಾವು ನಮ್ಮ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಊರಿನಲ್ಲಿರುವಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಅದು ದೇವಸ್ಥಾನ ಆಗಿರ್ಬೋದು, ಮಹಾಗಣಪತಿ ಸೇವಾ ಸಮಿತಿ ಆಗಿರ್ಬೋದು, ರಾಮಕುಂಜೇಶ್ವರ ಮಿತ್ರವೃಂದ ಆಗಿರ್ಬೋದು, ಹತ್ತಿರದಲ್ಲಿರುವಂಥ ಸೊಸೈಟಿಗಳಾಗಿರ್ಬೋದು, ಇವರೆಲ್ಲರ ಸಹಕಾರವನ್ನು ಸಂಪೂರ್ಣವಾಗಿ ಯಾಚಿಸ್ತಾ ಇದ್ದೇವೆ. ಅವರೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಲಿಕ್ಕಿದೆ ಎನ್ನುವಂಥ ಒಂದು ಭರವಸೆಯಲ್ಲಿ ನಾವು ಮುನ್ನುಗ್ತಾ ಇದ್ದೇವೆ. ಬರುವ 27-28ರಂದು ನಮ್ಮ ರಾಮಕುಂಜಕ್ಕೆ ಬನ್ನಿ. ಮೈಸೂರು ವಿಭಾಗ ಮಟ್ಟದ ಭರ್ಜರಿ ಕಬಡ್ಡಿ ಪಂದ್ಯಾಟ ನಡೆಯಲಿದೆ. ಎಲ್ಲರಿಗೂ ಸ್ವಾಗತ. ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಯಾವ ರೀತಿಯ ಸಿದ್ಧತೆ ನಡೀತಾ ಇದೆ ಅಂತ ನೋಡಿದ್ರಲ್ಲ. ವಿದ್ಯಾಸಂಸ್ಥೆಗೆ ಆಗಮಿಸುವ ಸಂದರ್ಭದಲ್ಲಿ ಬರುವಂತಹ ರಸ್ತೆಯ ಇಕ್ಕೆಲೆಗಳನ್ನು ಸ್ವಚ್ಛಗೊಳಿಸೋದ್ರಿಂದ ಹಿಡಿದು ಇಲ್ಲಿ ವೇದಿಕೆಯಾಗಿರ್ಬೋದು, ಸ್ಟಾಲ್ಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಪಕ್ಕಾ ಪ್ಲ್ಯಾನಿಂಗ್ನ ಜೊತೆಗೆ ನಡೀತಾ ಇದೆ. ಇವಾಗ ಇನ್ನೇನು ಕೆಲವೇ ದಿನಗಳು ಇರೋವಂಥದ್ದು. 2-3 ದಿನದಲ್ಲಿ ಅಂದರೆ 27-28ಕ್ಕೆ ಇದೇ ಒಂದು ಮೈದಾನದಲ್ಲಿ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಹಾಗಾಗಿ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ನೀವು ಕೂಡ ಬನ್ನಿ, ಕಬಡ್ಡಿ ಪಂದ್ಯಾಟವನ್ನು ಕಣ್ತುಂಬಿಕೊಳ್ಳಿ. ಅದರ ಜೊತೆಗೇನೆ 10 ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ನಿಮಗೆ ಇಷ್ಟವಾಗುವಂಥ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.